ತಲಪಾಡಿಯಲ್ಲಿ 150 ಎಲೆಕ್ಟ್ರಾನಿಕ್ ಸಿಗರೆಟ್ ಪ್ಯಾಕೆಟ್ಗಳ ವಶ, ಇಬ್ಬರ ವಿರುದ್ಧ ಪ್ರಕರಣ. ಅಕ್ರಮ ಮಾರಾಟಕ್ಕಾಗಿ ಇರಿಸಲಾಗಿದ್ದ 150 ಎಲೆಕ್ಟ್ರಾನಿಕ್ ಸಿಗರೆಟ್ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಜತ್ತೂರು ಪ್ರದೇಶದ ತಲಪಾಡಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮಾರ್ಚ್ 3ರಂದು ರಾತ್ರಿ 10:50ರ ಸುಮಾರಿಗೆ ತಲಪಾಡಿ ಪ್ರದೇಶದ ರಾಯಲ್ ಡಿನ್ನರ್ ಎಂಬ ಸ್ಥಾಪನೆಯ ಬಳಿ ನಡೆಸಿದ ಶೋಧದ ವೇಳೆ ಆರೋಪಿಗಳು ಈ ಸಿಗರೆಟ್ ಪ್ಯಾಕೆಟ್ಗಳನ್ನು ಹೊಂದಿರುವುದು ಕಂಡುಬಂದಿದೆ. ಸರ್ಕಾರಿ ಕಾನೂನಿನಡಿಯಲ್ಲಿ ನಿಷೇಧಿಸಲಾದ ಎಲೆಕ್ಟ್ರಾನಿಕ್ ಸಿಗರೆಟ್ಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಟಿವಿಎಸ್ ರಸ್ತೆಯ ಮೊಗ್ರಾಲಿನ ಕುಂಬಲೆ ಸುಮಯ್ಯ ಮಂಜಿಲ್ ತೌಸಿಫ್ ಅಹಮ್ಮದ್ ಹಾಗೂ ತಹಾ ಮಂಜಿಲ್ ಬತೂಷಾ ಎಎಚ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳ ವಿರುದ್ಧ ಎಲೆಕ್ಟ್ರಾನಿಕ್ ಸಿಗರೆಟ್ ನಿಷೇಧ ಕಾಯ್ದೆ 2019ರ ಸೆಕ್ಷನ್ 4 ಹಾಗೂ 7ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ KL14 AC 4802 ಸಂಖ್ಯೆಯ ಬೆಲೆನೋ ಕಾರನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಂಜೇಶ್ವರಂ SI ವೈಷ್ಣವ್ ರಾಮಚಂದ್ರನ್ ಈ ಪ್ರಕರಣ ತನಿಖೆಯನ್ನು ಮುನ್ನಡೆಸುತ್ತಿದ್ದಾರೆ.